ತಿಪಟೂರು ಜಯ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಯುವ ಸೇನಾನಿ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನೋತ್ಸವದ ಆಚರಣೆಯು ತಿಪಟೂರು ನಗರದ ಹಾಸನ ವೃತ್ತದ ನಂದಿನಿ ಹಾಲಿನ ಮಳಿಗೆಯ ಆವರಣದಲ್ಲಿ ನಡೆಯಿತು. ತುಮಕೂರು ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯ ಹರ್ಷ, ಜಯ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿಟಿ ಕುಮಾರ್ ಮಾತನಾಡಿದರು. ನಗರ ಗೌರವಾಧ್ಯಕ್ಷ ಡಾಕ್ಟರ್ ಭಾಸ್ಕರ್, ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಬಿಬಿ ಬಸವರಾಜ್, ತಾಲೂಕು ಉಪಾಧ್ಯಕ್ಷ ಸಿದ್ದೇಶ್, ನಿವೃತ್ತ ನೌಕರ ಜಯದೇವಪ್ಪ, ವಿದ್ಯಾರ್ಥಿ ಘಟಕದ ತರುಣ್, ಗಿರೀಶ್, ಹರೀಶ್, ಮುಖಂಡರಾದ ಕೃಷ್ಣೋಜಿರಾವ್ ಮತ್ತು ರಮೇಶ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲೂ ಕೂಡ ಹೊಸ ಧರ್ಮ ಸ್ಥಾಪನೆ ಮಾಡಿದ್ದೀನಿ, ನನಗೆ ಫೋಟೋ ಹಾಕಿ ನನಗೆ ಪೂಜೆ ಮಾಡಿ ಅಂತ ಹೇಳಿಲ್ಲ. ಈ ದೇಶದ ಈ ನೆಲದ ಹಿರಿಮೆ ಗರಿಮೆಯನ್ನು ನಮ್ಮ ದೇಶಕ್ಕೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರಾದ್ಯಂತ ಅವ್ರು ಮಾಡಿದ್ರು. ಭಾರತವನ್ನು ಪರಮ ವೈಭವ ಸ್ಥಿತಿ ಕೊಂಡೊಯ್ಯಲಿಕ್ಕೆ ಅತ್ಯಂತ ದೊಡ್ಡ ಯೋಗದಾನ ಮಹತ್ವಪೂರ್ಣವಾಗಿ ವಿವೇಕಾನಂದ ಕೆಲಸ ಮಾಡಿದ್ದಾರೆ. ಅವರೊಬ್ಬರು ಆಧ್ಯಾತ್ಮ ಚಿಂತಕರು ಹೌದು, ಕ್ರಾಂತಿಕಾರಿಯೂ ಹೌದು, ಸಮಾಜ ಸುಧಾರಕರು ಹೌದು. ಭಾರತವನ್ನು ವೈಭವೀಕರಣಗೊಳಿಸುವ ಬಹಳ ಮುಖ್ಯವಾದ ಭೂಮಿಕೆಯನ್ನು ವಿವೇಕಾನಂದರು ಹಾಕಿದ್ದಾರೆ. ನಾವು ಅವ್ರಿಗೆ ಪೂಜೆ ಮಾಡಿ ಹಾರ ಹಾಕೋದ್ರಲ್ಲಿ ದೊಡ್ಡತನ ಇಲ್ಲ. ಅವರ ವಿಚಾರವನ್ನು, ಅವರ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗಿದ್ರೆ ಭಾರತ ಮತ್ತೆ ಪರಮ ವೈಭವ ಸ್ಥಿತಿಗೆ ಮರಳುತ್ತೆ ಅನ್ನೋ ವಿಶ್ವಾಸವನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರಿಗೆ ಜೀವನದಲ್ಲಿ ಜಿಗುಪ್ಸೆ ಇದೆ, ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದ್ದಾರೆ, ಅವರು ಒಮ್ಮೆ ವಿವೇಕಾನಂದ ಜೀವನವನ್ನು ಓದಿದ್ರೆ ಸಾಕು, ಅವರಲ್ಲಿ ಒಂದು ಶಕ್ತಿ ಸಂಚಾರ ಆಗುತ್ತೆ. ಅವರ ಜೀವನಕ್ಕೊಂದು ದಿಕ್ಕನ್ನು ಅವರೇ ಸ್ವತಃ ಕಂಡುಕೊಳ್ಬೋದು ವಿವೇಕಾನಂದ ಅಧ್ಯಯನ ಮಾಡೋದ್ರ ಮೂಲಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನ ನಮ್ಮ ಯುವ ಸೇನಾನಿ ಯುವ ದಿವಸ ಕಾರ್ಯಕ್ರಮದ ಭಾಗವಾಗಿ ಸ್ವಾಮಿ ವಿವೇಕಾನಂದ ಜಯಂತಿಯಲ್ಲಿ ಭಾಗವಹಿಸಿ ಇದುವರೆಗೂ ಮಾತಾಡಿದಂಥ ನಮ್ಮ ತುಮಕೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯರಾದಂಥ ಹರ್ಷರವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಯುವ ಸೇನಾನಿಗಳು ಹಾಗೂ ಹಿರಿಯರಿಗೆ ವಂದಿಸುತ್ತಾ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತಿನ ಸ್ವಾಮಿ ವಿವೇಕಾನಂದ ಜಯಂತಿ ಅತ್ಯಂತ ಯಶಸ್ವಿಯಾಗಿದೆ ಅಂತ ತಿಳ್ಕೊಂತ ಇಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.